ಹಿಜಾಬ್ ವಿವಾದದ ಕುರಿತಂತೆ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಆದೇಶವನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಶಾಲಾ ಆಡಳಿತ ಮಂಡಳಿಗಳು ತಪ್ಪಾಗಿ ಅರ್ಥವನ್ನು ಮಾಡಿಕೊಂಡಿದೆ ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರು, ಕೋರ್ಟ್ ಮಧ್ಯಂತರ ಆದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಗಳು, ಶಾಲಾ ಆಡಳಿತ ಮಂಡಳಿಗಳು ಬುರ್ಕಾ ಹಾಕಿ ಹೋಗುವಂತಹ ವಿದ್ಯಾರ್ಥಿನಿಯರನ್ನ, ಶಿಕ್ಷಕರನ್ನ ತಡೆಯುವಂತಹ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು. ಹಿಜಾಬ್ ವಿಚಾರದಲ್ಲಿ ಕೋರ್ಟ್ನ ಆದೇಶ ಬಹಳ ಸ್ಪಷ್ಟವಾಗಿದ್ದು, ಯಾವ ಪದವಿ ಪೂರ್ವ ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಕೆ ಮಾಡಲಾಗಿದೆಯೋ ಅಂತಹ ಕಾಲೇಜಿಗೆ ಮಾತ್ರ ಈ ಆದೇಶ ಅನ್ವಯವಾಗುತ್ತದೆ ಎಂದು ಹೇಳಿದೆ. ಆದರೆ ಅವೆಲ್ಲವನ್ನ ಗಣನೆಗೆ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ. ಕೆಲವು ಮುಸ್ಲಿಂ ಕಮಿಟಿಯ ಸಮವಸ್ತ್ರದ ಭಾಗವಾಗಿರುವಂತಹ ಸಂಸ್ಥೆಗಳಲ್ಲೂ ಕೂಡ ಹಿಜಾಬ್ ಧರಿಸಲು ವಿರೋಧ ವ್ಯಕ್ತಪಡಿಸಿದಂತಹ ವಿದ್ಯಮಾನಗಳು ನಡೆದಿದೆ. ಕೆಲವು ಮಾಧ್ಯಮದವರು ಅವರ ಪತ್ರಿಕಾ ಧರ್ಮದ ಎಲ್ಲೆಯನ್ನ ಮೀರಿ ಕಾಲೇಜಿಗೆ ಅತಿಕ್ರಮಣ ಪ್ರವೇಶ ಮಾಡಿ ಸುದ್ದಿ ಮಾಡುವಂತಹ ಮೂಲಕ ವಿದ್ಯಾರ್ಥಿನಿಯರಿಗೆ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಎಂದು ಆರೋಪಿಸಿದ ಅವರು, ಮಾಧ್ಯಮ ಮಿತ್ರರು ಕೂಡ ಸುದ್ದಿಯನ್ನ ಮಾಡುವಾಗ ಸಂಯಮವನ್ನ ಪಾಲಿಸಬೇಕು ಎಂದು ಮನವಿಯನ್ನ ಮಾಡಿದ್ರು. ಹಿಜಾಬ್ ವಿವಾದದ ಬಗ್ಗೆ ಹೈಕೋರ್ಟ್ನಲ್ಲಿ ಒಂದು ಮಧ್ಯಂತರ ಆದೇಶ ಬಂದಿದೆ. ಈ ಮಧ್ಯಂತರ ಆದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಕೆಲವು ಕಡೆ ಬುರ್ಕಾ ಹಾಕಿ ಹೋಗುವ ಮಕ್ಕಳನ್ನು ತಡೆಯುವಂಥದ್ದು, ಅದೇ ರೀತಿ ರಸ್ತೆಯಲ್ಲಿ ತಡೆಯುವಂಥದ್ದು, ಈ ರೀತಿಯಾದಂಥ ಮತ್ತು ಏನು ಶಿಕ್ಷಕಿಯರನ್ನು ತಡೆಯುವಂಥದ್ದು, ಇದನ್ನು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ. ನಾವು ಅದಕ್ಕೆ ಕ್ಲಿಯರ್ ಆಗಿ ಹೇಳುವಂಥದ್ದು, ಇದು ನೀವು ಕೋರ್ಟ್ನ ಆದೇಶದ ಉಲ್ಲಂಘನೆ ಆಗ್ತದೆ. ಯಾಕಂದರೆ ಕೋರ್ಟ್ನ ಆದೇಶ ಬಹಳ ಸ್ಪಷ್ಟವಾಗಿದೆ. ಯಾವ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಇದೆಯೋ, ಎಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಸಲಾಗಿದೆಯೋ ಆ ಕಾಲೇಜಿಗೆ ಮಾತ್ರ ಇದು ಅನ್ವಯಿಸ್ತದೆ ಅಂತ ಹೇಳಿದೆ. ಆದರೆ ಕೆಲವು ಕಡೆ ಏನಾಗ್ತಾ ಇದೆ ಅಂತಂದರೆ, ಶಿಕ್ಷಕಿಯರನ್ನು ನಿರ್ಬಂಧಿಸ್ತಿರುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ನಿರ್ಬಂಧಿಸುವಂಥದ್ದು, ಖಾಸಗಿ ಕಾಲೇಜಿನ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ರೀತಿ ನಿರ್ಬಂಧ ಹೇರುವಂಥದ್ದು, ಮತ್ತು ಕೆಲವು ಕಡೆ ಮುಸ್ಲಿಂ ಮ್ಯಾನೇಜ್ಮೆಂಟ್ ಕಮಿಟಿ ಇರುವಂತಹ ಯೂನಿಫಾರ್ಮ್ ಶಿರವಸ್ತ್ರ ಅನ್ನುವಂಥದ್ದು ಯೂನಿಫಾರ್ಮ್ನ ಭಾಗವಾಗಿರುವಂಥವು ಕಡೆ ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ ರೀತಿ ವರದಿ ಆಗ್ತದೆ. ಹಾಗಾಗಿ ಇದೇ ರೀತಿ ವಿದ್ಯಾರ್ಥಿನಿಯರನ್ನ ಮತ್ತು ಶಿಕ್ಷಕಿಯರನ್ನ ಈ ರೀತಿ ನಿರ್ಬಂಧಿಸುವಂಥ, ಕಿರುಕುಳ ಕೊಡುವಂಥದ್ದು ನಿಲ್ಲಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕೆಲವು ಮಾಧ್ಯಮದವರು ಕೂಡ ಅವರ ಒಂದು ಪತ್ರಿಕಾ ಧರ್ಮದ ಎಲ್ಲೆಯನ್ನು ಮೀರಿಕೊಂಡು ಈ ರೀತಿಯಾದಂಥ ಅಂದರೆ ಅತಿಕ್ರಮಣ ಪ್ರವೇಶ ಮಾಡುವಂಥದ್ದು, ಕಾಲೇಜಿನ ಅವರ ಸುದ್ದಿ ಮಾಡುವ ಬರದಲ್ಲಿ ಮಕ್ಕಳನ್ನು ಒಂದು ಹಿಂಸೆ ಓಡಿಸ್ಕೊಂಡು ಹೋಗುವಂಥದ್ದು, ಇದೆಲ್ಲವೂ ಕೂಡ ವರದಿಯಾಗಿರುವಂಥದ್ದು. ಮಾಧ್ಯಮ ಮಿತ್ರರಲ್ಲೂ ಕೂಡ ಸಂಯಮವನ್ನು ಪಾಲಿಸಬೇಕು ಮತ್ತು ನಿಮ್ಮ ಪತ್ರಿಕಾ ಧರ್ಮವನ್ನು ಪಾಲಿಸಿಕೊಂಡು ವರದಿ ಮಾಡುವಂಥದ್ದು ಮಾಡಬೇಕು ಅನ್ನುವಂಥದ್ದನ್ನು ಮನವಿ ಮಾಡ್ಕೊಳ್ತೀವಿ.